ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪಾರ್ವತಿ ದೇವಿಯ ಜನ್ಮ ರಹಸ್ಯ ಹಾಗೂ ಶಿವನನ್ನು ಆಕೆ ವರಿಸಿರುವ ಕಥೆಯನ್ನು ನಾನು ನಿಮಗೆ ತಿಳಿಸುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯ ತನಕ ಪೂರ್ತಿಯಾಗಿ ನೋಡಿ. ಶಿವನ ಪತ್ನಿ ಸತಿದೇವಿ ದಕ್ಷ ಯಜ್ಞದಲ್ಲಿ ತನ್ನನ್ನು ತಾನು ಅರ್ಪಿಸಿ ದೇಹತ್ಯಾಗ ಮಾಡಿದ ನಂತರ ಕ್ರೋಧಿತನಾದ ಶಿವನು ದಕ್ಷ ಬ್ರಹ್ಮನನ್ನು ಸಂಹರಿಸುತ್ತಾನೆ. ತನ್ನ ಪತ್ನಿಯ ಕೊರಗಿನಿಂದ ಏಕಾಂಗಿಯಾದ ಶಿವನು ಕೈಲಾಸವನ್ನು ತೊರೆದು ಪ್ರಕೃತಿಯೊಡನೆ ಬೆರೆತು ಹೋಗುತ್ತಾನೆ. ಸತಿದೇವಿ ಹಾಗೂ ಶಿವನಿಲ್ಲದ ಕೈಲಾಸ ಅನಾಥವಾಗುತ್ತದೆ. ಶಿವಗಣಗಳು ಚಿಂತಿತರಾಗುತ್ತಾರೆ. ದೇವತೆಗಳೆಲ್ಲ ಕಂಗೆಟ್ಟು ಹೋಗುತ್ತಾರೆ. ಅದೇ ಸಮಯದಲ್ಲಿ ತಾರಕಾಸುರ ಎನ್ನುವ ಅಸುರರ ರಾಜ ಒಂಟಿ ಕಾಲಲ್ಲಿ ನಿಂತು ಬ್ರಹ್ಮನನ್ನು ಕುರಿತು ಘೋರ ತಪಸ್ಸನ್ನು ಮಾಡುತ್ತಾನೆ. ಪ್ರತ್ಯಕ್ಷನಾದ ಬ್ರಹ್ಮನಲ್ಲಿ ಒಂದು ವಿಚಿತ್ರವಾದ ವರವನ್ನು ಬೇಡುತ್ತಾನೆ. ಬ್ರಹ್ಮ, ವಿಷ್ಣು, ಶಿವನ ಸಹಿತ ಬೇರೆ ಯಾವುದೇ ದೇವತೆಗಳಿಂದ ಮರಣ ಬರಬಾರದು. ಒಂದು ವೇಳೆ ಮರಣ ಬಂದರೆ ಅದು ಶಿವನ 7 ವರ್ಷದ ಮಗನಿಂದ ಮಾತ್ರ ಬರಲಿ ಎಂದು ವರವನ್ನು ಕೇಳುತ್ತಾನೆ. ಅದಕ್ಕೆ ಬ್ರಹ್ಮನು ತಥಾಸ್ತು ಅಂದಾಗ ತಾರಕಾಸುರ ತನಗಿನ್ನೂ ಮರಣವೇ ಇಲ್ಲ, ಸತಿದೇವಿ ದೇಹತ್ಯಾಗ ಮಾಡಿದ ಕಾರಣ ಶಿವನಿಗೆ ಇನ್ನೂ ಮಕ್ಕಳಾಗುವ ಸಾಧ್ಯತೆಯೇ ಇಲ್ಲ ಎಂದು ಅರಿತಿದ್ದ ತಾರಕಾಸುರ ತನಗೆ ಅಮರತ್ವ ದೊರೆಯಿತು ಎನ್ನುವ ಖುಷಿಯಿಂದ ಅಹಂಕಾರ ಭರಿತನಾಗಿ ದೇವಲೋಕಕ್ಕೆ ಆಕ್ರಮಣ ಮಾಡುತ್ತಾನೆ. ಮತ್ತೊಂದು ಕಡೆ ದಕ್ಷಯಾಗದಲ್ಲಿ ದೇಹತ್ಯಾಗ ಮಾಡಿದ ಸತಿದೇವಿ ಪರ್ವತರಾಜನಿಗೆ ಮಗಳಾಗಿ ಹುಟ್ಟುತ್ತಾಳೆ. ಪರ್ವತರಾಜನ 3 ಹೆಣ್ಣು ಹಾಗೂ 1 ಗಂಡು ಮಕ್ಕಳಲ್ಲಿ ಒಬ್ಬಳಾದ ಈಕೆ ಪಾರ್ವತಿ ಎನ್ನುವ ಹೆಸರಿನಿಂದ ಬೆಳೆದು ದೊಡ್ಡವಳಾಗುತ್ತಾಳೆ. ಇದಕ್ಕಾಗಿಯೇ ಕಾದು ಕುಳಿತಿದ್ದ ದೇವತೆಗಳು ಶಿವ ಹಾಗೂ ಪಾರ್ವತಿಯನ್ನು ಹೇಗಾದರೂ ಮಾಡಿ ಮದುವೆ ಮಾಡಿಸಿ ಬಿಡಬೇಕೆನ್ನುವ ಉದ್ದೇಶದಿಂದ ತ್ರಿಲೋಕ ಸಂಚಾರಿ ನಾರದರನ್ನು ಆ ಕೆಲಸಕ್ಕೆ ಕಳುಹಿಸುತ್ತಾರೆ. ನಾರದರು ಪರ್ವತರಾಜನ ಬಳಿ ಬಂದು ಪಾರ್ವತಿಗೆ ಯೋಗ್ಯನಾದ ವರನೆಂದರೆ ಅದು ಶಿವ ಮಾತ್ರ. ಆತನೀಗ ಒಂಟಿಯಾಗಿದ್ದು ತಪೋನಿರತನಾಗಿದ್ದಾನೆ. ಆತನನ್ನು ಹೇಗಾದರೂ ಮಾಡಿ ಒಲಿಸಿಕೊಳ್ಳಬೇಕೆಂದು ಬೋಧಿಸುತ್ತಾರೆ. ತನ್ನ ತಂದೆಯಿಂದ ಒಪ್ಪಿಗೆ ಪಡೆದ ಪಾರ್ವತಿ ನಾರದರ ಜೊತೆಗೆ ಶಿವನಿರುವ ಜಾಗ ತಲುಪುತ್ತಾಳೆ. ಅಚಲನಾಗಿದ್ದ ಶಿವ ಎಚ್ಚರಗೊಳ್ಳುವ ಸಂಭವವೇ ಇಲ್ಲದಿದ್ದರೂ ಶಿವ ಎಚ್ಚರಗೊಳ್ಳುವವರೆಗೂ ಶಿವ ತಪಸ್ಸು ಮಾಡುವ ಜಾಗದಲ್ಲಿ ಹೂವಿನಿಂದ ಶೃಂಗಾರ ಮಾಡಿ ಕಾದು ಕುಳಿತುಕೊಳ್ಳುತ್ತಾಳೆ. ಆದರೆ ಪಾರ್ವತಿಯಷ್ಟು ತಾಳ್ಮೆ ಇಲ್ಲದ ದೇವತೆಗಳು ಮನ್ಮಥನನ್ನು ಕರೆದು ತನ್ನ ಬಾಣ ಬಿಟ್ಟು ಶಿವನನ್ನು ಎಬ್ಬಿಸಲು ಕಳುಹಿಸುತ್ತಾರೆ. ತನ್ನ ಬಾಣಕ್ಕೆ ಸೃಷ್ಟಿಯಲ್ಲಿ ಸರಿಸಾಟಿ ಯಾವುದೂ ಇಲ್ಲ ಎನ್ನುವ ಅಹಂಕಾರದಿಂದ ಬೀಗುತ್ತಿದ್ದ ಮನ್ಮಥ ಬೇರೇನೂ ಯೋಚಿಸದೆ ಶಿವನಿಗೆ ಬಾಣ ಹೂಡುತ್ತಾನೆ. ತನ್ನ ದೇಹದಲ್ಲಾದ ಬದಲಾವಣೆಯಿಂದ ಕಂಗೆಟ್ಟ ಶಿವ ಒಮ್ಮೆಲೆ ಕಣ್ಣು ಬಿಡುತ್ತಾನೆ. ಶಿವನ ತಪಸ್ಸು ಅಪೂರ್ಣವಾಗಿದ್ದ ಕಾರಣ ಶಿವನ ಹಣೆಯ ಮೇಲಿದ್ದ 3ನೆಯ ಕಣ್ಣಿನಿಂದ ಕೋಪಾಗ್ನಿ ಹೊರಹೊಮ್ಮಿದ ಆ ಕೋಪಾಗ್ನಿಗೆ ಮನ್ಮಥನು ಸುಟ್ಟು ಹೋಗುತ್ತಾನೆ. ದೇವತೆಗಳೆಲ್ಲ ತಮ್ಮಿಂದಾದ ಅಚಾತುರ್ಯಕ್ಕೆ ಕಂಗೆಟ್ಟರು. ಶಿವನ ಕೋಪವಿನ್ನೂ ಕಡಿಮೆಯಾಗಿರಲಿಲ್ಲ. ಸೃಷ್ಟಿ ವಿನಾಶ ಆಗುವ ಸೂಚನೆ ಇತ್ತು. ಪಾರ್ವತಿ ದೇವಿಯು ಶಿವನನ್ನು ಶಾಂತನಾಗುವಂತೆ ಬೇಡುತ್ತಾಳೆ. ಲೋಕ ಕಲ್ಯಾಣಕ್ಕಾಗಿ ತಪಸ್ಸನ್ನು ಮುಂದುವರಿಸುವಂತೆ ಕೈಮುಗಿದು ಬೇಡಿಕೊಳ್ಳುತ್ತಾಳೆ. ಆಗ ಶಿವನು ಪಾರ್ವತಿಯನ್ನು ತಕ್ಷಣವೇ ದೂರ ಹೋಗಬೇಕೆಂದು ತನ್ನ ತಪಸ್ಸು ಮುಗಿಯುವವರೆಗೂ ಯಾರೂ ಹತ್ತಿರಕ್ಕೆ ಸುಳಿಯಬಾರದೆಂದು ಕಟ್ಟಪ್ಪಣೆ ಮಾಡಿ ಪುನಃ ತಪಸ್ಸಿನಲ್ಲಿ ನಿರತನಾಗುತ್ತಾನೆ. ಪರ್ವತರಾಜನು ಬಂದು ಪಾರ್ವತಿಯನ್ನು ತನ್ನ ಜೊತೆ ಬರುವಂತೆ ಹೇಳಿದಾಗ ತಾನು ಶಿವನನ್ನು ಬಿಟ್ಟು ಎಲ್ಲಿಯೂ ಬರುವುದಿಲ್ಲವೆಂದು ತಿಳಿಸಿ ಶಿವನಿಂದ ಸ್ವಲ್ಪ ದೂರ ಸಾಗಿ ಪರ್ಣಕುಟಿಯಲ್ಲಿ ಶಿವನಂತೆಯೇ ಕಠಿಣ ತಪಸ್ಸಿನಲ್ಲಿ ನಿರತಳಾಗುತ್ತಾಳೆ. ಅನ್ನಾಹಾರವನ್ನು ತ್ಯಜಿಸಿ ಕೇವಲ ಒಣ ಎಳೆಗಳನ್ನು ಮಾತ್ರ ತಿಂದು ತಪಸ್ಸನ್ನಾಚರಿಸುವ ಪಾರ್ವತಿ ಅಪರ್ಣ ಎನ್ನುವ ಹೆಸರನ್ನು ಪಡೆಯುತ್ತಾಳೆ. ಆಕೆಯ ಮನಸ್ಸು ಶಿವನಂತೆಯೇ ದೃಢವಾಗುತ್ತದೆ. ದೇಹ ಭಾವ ತೊರೆದು ಶಿವನಿಗೆ ತಕ್ಕ ಶಿವೆಯಾಗಿ ಬದಲಾಗಿ ನಿಶ್ಚಲಳಾಗುತ್ತಾಳೆ. ಹಲವು ವರ್ಷಗಳ ನಂತರ ಕ್ರಮೇಣ ವಾಸ್ತವಕ್ಕೆ ಬರುತ್ತಿದ್ದ ಶಿವನ ರೌದ್ರಾವತಾರ ಕಡಿಮೆಯಾಗಿ ಶಾಂತಭಾವ ಮೂಡಿ ತನ್ನ ಸುತ್ತ ನಡೆಯುತ್ತಿದ್ದ ಘಟನೆಗಳು ಆತನ ಅರಿವಿಗೆ ಬರತೊಡಗುತ್ತದೆ. ಪಾರ್ವತಿ ತನಗಾಗಿ ಅಪರ್ಣಳಾಗಿ ಕಠಿಣ ತಪಸ್ಸನ್ನಾಚರಿಸುವುದು ಆತನ ಅರಿವಿಗೆ ಬಂದು ಇಡೀ ಸೃಷ್ಟಿಯೇ ತಾನು ಎಚ್ಚರವಾಗುವುದಕ್ಕೆ ಕಾದು ಕುಳಿತಿರುವ ವಿಚಾರ ತಿಳಿದು ನಿಧಾನಕ್ಕೆ ಕಣ್ಣು ಬಿಡುತ್ತಾನೆ. ಶಿವಗಣಗಳು ಸಂತೋಷದಿಂದ ನೃತ್ಯ ಮಾಡುತ್ತಾರೆ.
ದೇವಾದಿ ದೇವತೆಗಳು ಋಷಿ ಮುನಿಗಳು ಆನಂದದಿಂದ ಶಿವನನ್ನು ಕೊಂಡಾಡುತ್ತಾರೆ. ಸತಿದೇವಿಯ ಪುನರ್ಜನ್ಮವಾದ ಪಾರ್ವತಿಯನ್ನು ವರಿಸಿ ಲೋಕ ಕಲ್ಯಾಣ ಮಾಡಬೇಕೆಂದು ಬೇಡಿಕೊಳ್ಳುತ್ತಾರೆ. ಅವರ ಮಾತಿಗೆ ಒಪ್ಪಿಗೆ ನೀಡಿದ ಶಿವ ಪಾರ್ವತಿ ತಪಸ್ಸು ಮಾಡುತ್ತಿದ್ದ ಜಾಗಕ್ಕೆ ಒಬ್ಬ ಸನ್ಯಾಸಿಯ ರೂಪ ಧರಿಸಿ ಬಂದು ಶಿವನನ್ನು ಬಯ್ಯತೊಡಗುತ್ತಾನೆ. ಇದರಿಂದ ಕೋಪಗೊಂಡ ಪಾರ್ವತಿ ಶಿವನಿಂದಕನಾದ ನಿನಗೆ ಶಾಪ ನೀಡುವುದಾಗಿ ಹೇಳಿದಾಗ ಶಿವ ತನ್ನ ನಿಜ ರೂಪದಿಂದ ಆಕೆಯ ಎದುರು ನಿಂತಾಗ ನಾಚಿ ನೀರಾದ ಪಾರ್ವತಿ ಶಿವನಲ್ಲಿ ಪರವಶಳಾಗುತ್ತಾಳೆ. ಹೀಗೆ ಸಮಸ್ತ ದೇವತೆಗಳ ಉಪಸ್ಥಿತಿಯಲ್ಲಿ ಶಿವ ಪಾರ್ವತಿಯರ ಕಲ್ಯಾಣ ನಡೆಯುತ್ತದೆ. ಮನ್ಮಥನಿಲ್ಲದೆ ಲೋಕದ ಸೃಷ್ಟಿ ಕಾರ್ಯ ನಡೆಯಲು ಸಾಧ್ಯವಿಲ್ಲವೆನ್ನುವ ಕಾರಣಕ್ಕೆ ಶಿವ ಮನ್ಮಥನಿಗೆ ಮರುಜೀವ ನೀಡುತ್ತಾನೆ. ಮುಂದಿನ ದಿನಗಳಲ್ಲಿ ಶಿವ ಪಾರ್ವತಿಯರಿಂದಾಗಿ ಗಣಪತಿ ಹಾಗೂ ಷಣ್ಮುಖ ಜನಿಸುತ್ತಾರೆ. ಅಂದು ತಾರಕಾಸುರ ಪಡೆದಿರುವ ವರದಂತೆ ತಾರಕಾಸುರನ ವಧೆ 7 ವರ್ಷದ ಷಣ್ಮುಖನಿಂದ ನಡೆಯುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಹೊಸತೊಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸುತ್ತೇನೆ. ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇನೆ.